ತಲಪಾಡಿ ಗ್ರಾಮದ ತಚ್ಚಾಣಿ ಪರಿಸರಡು ಬಡಪತ್ತಲು ಜೀವನ ಸಾಗಿಸ ಒಂದು ಪುನಃ ಶೀನಾಬಕ್ಕ ಕಮಲ ದಂಪತಿಲಿನ ಇಲ್ಲಗೆ ಸಚಿವರು ಶ್ರೀ ಯುಟಿ ಖಾದರ್ ಅಂಗಾರೆ ಭೇಟಿ ಕೊರದು ಹೊಸ ಇಲ್ಲನ್ನು ಕಟ್ಟಾದು ಕೊರಪನ ಭರವಸೆದೊಟ್ಟಿಗೆ ಇಲ್ಲಗೆ ಬೋಡಾಪಿನ ದೀನಸಿ ಸಾಮಾನ್ಯನು ಒದಗಾದು ಕೊರದು ಮಾನವೀಯತೆಯನ್ನು ಮೆರೆಯರು. ತಲಪಾಡಿ ಗ್ರಾಮದ ತಚ್ಚಾಣಿ ಪರಿಸರಡು ದಿಂಜ ಬಡಪತ್ತದ ಜೀವನ ಸಾಗಿಸ ಒಂದು ಪುನಃ ಪ್ರಾಯದ ಶೇನಬೊಕ್ಕ ಕಮಲ ದಂಪತಿಲೆಗ್ 4 ಜನ ಜೋಕ್ಲು ಒಂಜಿ ಆನು ಮಗೆ ಬೊಕ್ಕ ಮೂಜಿ ಪುಣ್ಣು ಜೋಕ್ಲು ಮುಕ್ಲೆಗ್ ಮಾತೆರೆಗ್ಲ ಮಲ್ಲ ಮಗೆ ಲೋಕೇಶನೆ ಆಸರಾದಿತ್ತೆರು ಒಂಜಿ ಪುರ್ತುದ ವನಸು ಮಲ್ಪೆರಲ ಇಡೀ ಕುಟುಂಬಗ್ ಮಗನ ಕೂಲಿ ಕೆಲಸನೆ ಜೀವಾನ ಈ ಜೋಕ್ಲೆನ ಅಮ್ಮೆರು ಸೀಕಡು ಬಲಲೊಂದುಲ್ಲೆರು ಮೂಜಿ ಜನ ಸಹೋದರಿಯರೆಡು 2 ಜನ ಪುಣ್ಣು ಜೋಕ್ಲು ಅಂಗವಿಕಲತೆನು ಪಡೆತೆರು ಇಂಚಿನ ಬಂಗದ ಕುಟುಂಬದ ಜೀವಲಾದಿತ್ತಿನ ಲೋಕೇಶ್ ಆಕಸ್ಮಿಕವಾದ ಕಿಡ್ನಿ ವೈಫಲ್ಯ ಸೀಕಡು ಮರಣ ಪಡೆತೆರು ಹಿಂದೆರದಾತ್ರ ಈ ಕುಟುಂಬಗ್ ಒವ್ವೇ ಆಸರ ಇಜ್ಜಂದಿಲ ಕಾತುಂಡು ಅಂಗಾರ ಇಡೆಗ್ ನಗರಾಭಿವೃದ್ಧಿ ಬೊಕ್ಕ ವಸತಿ ಸಚಿವರು ಶ್ರೀ ಯುಟಿ ಖಾದರ್ ಶೀನ ಬೊಕ್ಕ ಕಮಲ ದಂಪತಿಲೆನ ಇಲ್ಲಗ್ ಭೇಟಿ ಕೊಡ್ದು ಆಕ್ಲಿನ ಬಂಗನ ತೆರಿಯೊಂದು ಹೊಸ ಇಲ್ಲನ್ನು ಕಟ್ಟಾದ ಕೊರ್ಪುನ ಭರವಸೆನು ಕೊರಿಯರು. BPL ಕಾರ್ಡ್ ಉಂಟಲ್ಲ ಅವ್ರದ್ದು ಆ ಕಾರ್ಡಿನ ಮುಖಾಂತರ ನಾವು ಅಲ್ಲಿ ಅಲ್ಲಿ ಹಾಕೋಣ ಅಂಚನೆ ಇಲ್ಲಗ್ ಬೋಡಾಪಿನ ದಿನಸಿ ಸಾಮಾನು ಬೊಕ್ಕ ಕುಂಟುನು ಒದಗದು ಕೊಡ್ದು ಮಾನವೀಯತೆಯನ್ನು ಮೆರೆಯರು. ಈ ಪುರ್ತು ಪಾತ್ಯನ್ನ ಸಚಿವರು ಶ್ರೀ ಯುಟಿ ಖಾದರ್ ತಲಪಾಡಿ ತಚ್ಚಾನಿ ಪರಿಸರದ ಶೀನಬೊಕ್ಕ ಕಮಲ ದಂಪತಿಲೆನ ಕುಟುಂಬಸ್ಥರು ದಿಂಜ ಸಮಯದಿಂದ ಕಷ್ಟದ ಜೀವನ ಮಲ್ತೊಂದುಲ್ಲೆರು ಇಂಚಿಪ ಅರೆ ನಮಗೆ ಲೋಕೇಶ್ ಕಿಡ್ನಿ ವೈಫಲ್ಯಡು ತೀರ್ಬೋಯಿನ ಪೊರ್ತು ಈ ಪ್ರದೇಶದ ಸ್ಥಳೀಯರು ಬತ್ತದ ತೂದು ಇಂಚಿನ ಮಾಹಿತಿಯನ್ನು ಲಿಂಕ್ ಕೊಡ್ತೇರು ಅಂಚಾದ ಇನಿ ತಾನು ಬತ್ತದು ಆಕಲನ ಸಮಸ್ಯೆನು ಆಯ್ನಾತ್ ಬೇಗಡೆ ಪರಿಹಾರ ಮಲ್ಪುನ ಭರವಸೆನು ಕೊರಿಯರು. ಈ ಒಂದು ಪ್ರದೇಶ ಲೋಕೇಶ್ ನಲಿಕೆ ಮತ್ತು ಕುಟುಂಬಸ್ಥರು ಬಹಳ ಸಮಯದಿಂದ ಈ ಜೀವನ ಮಾಡ್ತಾ ಇದ್ರು. ಯಾರ ಗಮನ ಕೊಡಿಯುತ್ತಿಲ್ಲಿ ಬಂದಿರಲಿಲ್ಲ. ಮೊನ್ನೆ ತಾನೇ ಇವರ ಒಂದು ಮಗ ತೀರಿದ ಸಂದರ್ಭದಲ್ಲಿ ನಮ್ಮ ಪ್ರದೇಶದ ಬೇರೆ ಬೇರೆ ಹಿರಿಯ ಕಾರ್ಯಕರ್ತರು ಈ ಒಂದು ಪ್ರದೇಶಕ್ಕೆ ಬಂದ ಸಂದರ್ಭದಲ್ಲಿ ಸ್ಥಳೀಯರು ಇಲ್ಲಿ ಬಂದು ನೋಡಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ಜೊತೆಯಲ್ಲಿ ಇಲ್ಲಿ ಸ್ಥಳೀಯರು ಕೂಡ ಮೊನ್ನೆ ಪರಿಸ್ಥಿತಿ ಕಂಡು ಸಹಾಯ ಕೂಡ ಮಾಡಿರುತ್ತಾರೆ. ಇವತ್ತು ನಾನು ಮಂಗಳೂರಿಗೆ ಬಂದ ತಕ್ಷಣ ಬೆಳಿಗ್ಗೆ ಈ ಪ್ರದೇಶಕ್ಕೆ ನಮ್ಮಲ್ಲಿ ಕರೆಸಿಕೊಂಡು ಬಂದು ಬಹುಶಃ ಈವರೆಗೆ ಯಾವ ರೀತಿಯೊಂದು ಶಾಶ್ವತವಾದ ನೆಮ್ಮದಿ ಜೀವನ ಮಾಡಲಿಕ್ಕೆ ಸಹಕಾರ ಕೊಡ್ಬೋದು ಅಂತೇಳಿ ಅವತ್ತು ಚರ್ಚೆ ಮಾಡ್ತೇವೆ. ಅದೇ ರೀತಿ ನಮ್ಮ ಗೋಪಾಲ್ ಮತ್ತು ಗೋಪಾಲ್ನ ಹರೀಶ್ ಇವರೆಲ್ಲ ಸೇರಿಕೊಂಡು ನಾವಿಲ್ಲಿ ಬಂದಿದ್ದೇವೆ. ಸಮಾಜ ಸೇವಕರು ಬೊಕ್ಕ ಮಾನವ ಹಕ್ಕುಲದ ಹೋರಾಟಗಾರರು ಶ್ರೀ ಸೋಷಿಯಲ್ ಫಾರೂಕ್ ಈ ವಿಷಯದ ಬಗ್ಗೆ ಹೆಚ್ಚಿನ ವಿವರಣೆ ಕೊರಿಯರು. ತದನಂತರ 3 ಪುತ್ರಿಯರು 2 ಪುತ್ರಿಯರು ಅಂಗವಿಕಲರು ಇದಕ್ಕೆ ಬೇಕಾದ ಆಹಾರ ಆರೋಗ್ಯ ಮತ್ತು ವಸತಿಗೆ ಬೇಕಾದ ಎಲ್ಲ ಏರ್ಪಾಡುಗಳನ್ನು ಮಾಡಬೇಕಂತ ಹೇಳಿ ತತ್ಕ್ಷಣ PDO ಅವರಿಗೆ ಆದೇಶಿಸಿದ್ದಾರೆ. ನಮ್ಮ ಕೈಯಲ್ಲಿ ಈ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ನಾವು ಏನು ಮಾಡ್ತೇವೆ ನಮ್ಮ ಕೈಯಲ್ಲಿ ಏನಾಗ್ತದೆ ಅದನ್ನು ಕೂಡ ನಾವು ಆದಿತ್ಯವಾರ ಕೊಡಲಿಕ್ಕೆ ಇಚ್ಛಿಸಿದ್ದೇವೆ. ಕೊಡಲು ಅವರಿಗೆ ಈ ಒಂದು ಕುಟುಂಬ ತಲಪಾಡಿ ಗ್ರಾಮ ತಚ್ಚಾಣಿಯಲ್ಲಿ ಬಹಳ ಬೆಂದು ಬೆರೆತು ಕಣ್ಣೀರಿನ ಧಾರೆ ನಾವು ಬಂದು ನೋಡಿದಾಗ ಇಲ್ಲಿ ಅವಸ್ಥೆಯನ್ನು ಮನಗೊಂಡು ತತ್ಕ್ಷಣ ಶಾಸಕರಿಗೆ ಫೋನ್ ಆಯಿಸಿದಾಗ ಈ ಮೂಡಲೇ ಸ್ಪಂದಿಸಿ ನಿನ್ನೆ ಬಂದಾಗ ಇವತ್ತು ನಾನು ಬರ್ತೇನೆ ಫಾರೂಕ್ ಅಂತೇಳಿ ನಮಗೆ ಭರವಸೆ ಕೊಟ್ಟು ಅದೇ ತಕ್ಷಣ ಅವರು ಬಂದು ಇಲ್ಲಿ ಅವರಿಗೆ ಸ್ಪಂದಿಸಿದ್ದಾರೆ. ಎಲ್ಲ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಖಂಡಿತವಾಗಿ ಅವರು 3 ಆರೋಗ್ಯ ಆಹಾರ ಮತ್ತು ವಸತಿಗೆ ಎಲ್ಲ ಏರ್ಪಾಡುಗಳನ್ನು ಮಾಡಲು ತತ್ಕ್ಷಣ ಈ PDO ತಲಪಾಡಿ ಗ್ರಾಮ ಪಂಚಾಯತ್ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಆದೇಶಿಸಿದ್ದಾರೆ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ಮೊಹಮ್ಮದ್ ಮೋನು, ತಾಲೂಕು ಪಂಚಾಯತ್ ಸದಸ್ಯರು ಸಿದ್ದಿಕ್, ಗ್ರಾಮ ಪಂಚಾಯತ್ ಸದಸ್ಯರು ಇಬ್ರಾಹಿಂ, ಫಾರೂಕ್, ವಿನು ತಲಪಾಡಿ, ಪ್ಲೇವಿ, ಹಿಲ್ಡ ಸಲ್ದಾನ, ಸ್ಟ್ಯಾನಿ, ಸಲಾಂ, ಯಾಕೂಬ್, ರಾಮಣ್ಣ ಇಂಚಿನ ಪ್ರಮುಖರು ಈ ಪೊರ್ತು ಒಟ್ಟಿಗೆತ್ತೇರು.